ಕುಂದಾಪುರದಲ್ಲಿ ಅಮ್ಮ ಪಟಾಕಿ ಮೇಳದ ಆಸಕ್ತರಿಗೆ ಸಹಾಯಧನ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕುಂದಾಪುರ ಬಿಜೆಪಿ ಮಂಡಲ ಅಧ್ಯಕ್ಷ ಶಂಕರ್ ಅಂಕದಕಟ್ಟೆ ಮಾತನಾಡಿ, ಎಲ್ಲರೂ ಲಾಭಕ್ಕಾಗಿ ಹಣ ಮಾಡುವ ಉದ್ದೇಶದಿಂದ ವ್ಯವಹಾರ ನಡೆಸಿದರೆ ಕುಂದಾಪುರದ ಅಮ್ಮ ಪಟಾಕಿ ಮೇಳ ಭಿನ್ನವಾಗಿದೆ. ಆಸಕ್ತರಿಗೆ ನೆರವು ನೀಡುವ ಕೆಲಸ ಮಾಡುತ್ತಿದೆ. ಹಾಗಾಗಿ ವ್ಯಾಪಾರ ಹೆಚ್ಚಾಗಲಿ ಎಂದು ಆಶಿಸುತ್ತೇನೆ ಎಂದು ಹೇಳಿದರು. ಪಟಾಕಿ ಮೇಳ ಆದರೂ ಕೂಡ ಅಶಕ್ತರ ಬಾಳಿನಲ್ಲಿ ನೆರವಾಗತಕ್ಕಂಥ ಒಂದು ಕಾರ್ಯಕ್ರಮ. ನಮಗೆಲ್ಲರಿಗೂ ಗೊತ್ತಿದೆ, ಕೆಲವರು ದೀಪಾವಳಿ ಬಂದಂಥ ತಕ್ಷಣ ಹಣವನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಪಟಾಕಿಯನ್ನು ಅಂಗಡಿಯನ್ನು ಇಡ್ತಾರೆ. ಆದರೆ ಅಮ್ಮ ಪಟಾಕಿ ಕುಂದಾಪುರ ಇವರು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ನಡೆಸಿಕೊಡ್ತಾ ಇದ್ದಾರೆ. ಅಶಕ್ತರ ಬಾಳಿನಲ್ಲಿ ನೆರವಾಗತಕ್ಕಂಥ ಒಂದು ಕಾರ್ಯಕ್ರಮ. ಇವತ್ತು ನಮ್ಗೆ ಗೊತ್ತಿದೆ, ಪಾಪ ಬಡವರು ತುಂಬ ಜನ ಇದ್ದಾರೆ, ಎಲ್ಲರಿಗೂ ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಅಮ್ಮ ಪಟಾಕಿ ಸಂಸ್ಥೆಯ ಎಲ್ಲ ಪಾಲುದಾರಿಗೂ ಕೂಡ ಕುಂದೇಶ್ವರ ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಮತ್ತು ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ನ್ಯಾಯವಾದಿ ವಿಕಾಸ್ ಹೆಗ್ಡೆ ಮಾತನಾಡಿ, ಲಾಭದ ದೃಷ್ಟಿಯಿಂದ ಎಲ್ಲರೂ ಪಟಾಕಿ ಮಾರಾಟ ಮಾಡುತ್ತಾರೆ ಹೊರತು ಸಮಾಜ ಸೇವೆ, ಆಸಕ್ತರಿಗೆ, ಅನಾರೋಗ್ಯ ಪೀಡಿತರಿಗೆ ಪಾಲು ಕೊಡುವ ಕೆಲಸ ಯಾರೂ ಮಾಡುವುದಿಲ್ಲ. ಆದರೆ ತಾವು ಸಮಾಜದಲ್ಲಿ ಕಾಣುತ್ತಿರುವ ವ್ಯವಸ್ಥೆಗೆ ಸಹಾಯ ಮಾಡುವ ಉದ್ದೇಶ ಅಮ್ಮ ಮೇಳದ ಸಹೋದರರದ್ದು. ವ್ಯಾಪಾರದ ಒಂದು ಭಾಗವನ್ನು ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ದೀಪಾವಳಿಯ ಪ್ರಯುಕ್ತ ಈ 3 ಜನ, ಇಬ್ಬರು ಸಹೋದರರು ಮತ್ತು ಸ್ನೇಹಿತರು 3 ಜನ ಒಟ್ಟಾಗಿ ಒಂದು ಅಮ್ಮ ಪಟಾಕಿ ಮೇಳವನ್ನು ಕುಂದಾಪುರ ಜನತೆಗೆ ಅತ್ಯಂತ ಕಡಿಮೆ ದರದಲ್ಲಿ ಅವರ ಅಗತ್ಯತೆಗೆ ಅನುಗುಣವಾಗಿ ಈ ಪಟಾಕಿ ಮೇಳವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದರೆ, ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಾಗ ತುಂಬ ಪಟಾಕಿ ಅಂಗಡಿಗಳನ್ನು ನೋಡ್ತೇವೆ. ಎಲ್ಲ ಕೂಡ ಅವರ ಲಾಭದ ಉದ್ದೇಶದಿಂದ ಪಟಾಕಿಯನ್ನು ಮಾರ್ತಾರೆ ಬಿಟ್ಟರೆ ಸಮಾಜ ಸೇವೆ ಅಥವಾ ಸಮಾಜ ಕಟ್ಟಕಡೆಯ ವ್ಯಕ್ತಿಗೆ, ಅಶಕ್ತರಿಗೆ, ಆರೋಗ್ಯ ಸಮಸ್ಯೆ ಇರುವವರಿಗೆ ಸ್ಪಂದಿಸುವಂಥ ನನ್ನ ಪ್ರಕಾರ ಯಾರೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವಿಶೇಷವಾದಂಥ ಒಂದು ಪಟಾಕಿ ಅಂಗಡಿ ಇದ್ದರೆ ಅದು ಅಮ್ಮ ಪಟಾಕಿ ಮೇಳ ಅಂತ ಹೇಳಲಿಕ್ಕೆ ನಾನು ಭಾರಿ ಸಂತೋಷ ಪಡ್ತೇನೆ. ಯಾಕಂತೇಳಿದರೆ ಇವತ್ತು ಎಲ್ಲರೂ ಕೂಡ ಕಮರ್ಷಿಯಲ್ ಅಂತ ಹೇಳಿದರೆ ನಮ್ಗೆ ಏನು ಲಾಭ ಆಗ್ತದೆ ಅನ್ನುವಂಥ ಆಲೋಚನೆ ಬಿಟ್ಟರೆ ನಮ್ಮ ಲಾಭದಲ್ಲಿ ಬೇರೆಯವರಿಗೆ ಪಾಲು ಕೊಡುವಂಥ ಮನೋಭಾವ ಯಾರಿಗೂ ಕೂಡ ಇಲ್ಲ. ಆದರೆ ಲಾಭ ಆಗಲಿ ನಷ್ಟ ಆಗಲಿ ಏನೇ ಇದ್ದರೂ ಕೂಡ ನಾವು ಏನು ಸಮಸ್ಯೆಯನ್ನು ಅನುಭವಿಸಿದ್ದೇವೆ, ಏನು ಸಮಾಜದಲ್ಲಿ ಏನು ವ್ಯವಸ್ಥೆಯನ್ನು ಕಂಡಿದ್ದೇವೆ, ಅವರಿಗೆ ನಮ್ಮ ಕೈಲಾದ ಸಹಾಯ ಮಾಡಬೇಕು ಅನ್ನುವಂಥದ್ದು ಈ 3 ಜನ ಸಹೋದರರು ಮತ್ತು ಪಾಲುದಾರರ ಒಂದು ಹಾರೈಕೆ ಮತ್ತು ಆಶಯ. ಈ ಸಂದರ್ಭ ಸಂಸ್ಥೆ ಪಾಲುದಾರ ಕಿರೀಟ್ ಶೆಟ್ಟಿ, ಶಶಿರಾಜ್, ವಿಶ್ವರಾಜ್, ಅಮ್ಮ ಪಟಾಕಿ ಮೇಳ ಪಾಲುದಾರ ವಿಜಯ್ ಅಂಕದಕಟ್ಟೆ, ನಟರಾಜ್, ಪ್ರಶಾಂತ್, ಪ್ರಸಾದ್, ಕಿರಣ್, ನಾಗೇಶ್, ನಾಗರಾಜ್, ರಕ್ಷಿತ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.